ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನ ವ್ಯವಹಾರಿಕ ಆಡಳಿತ ವಿಭಾಗದ ವತಿಯಿಂದ ಪದವಿ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯ ಜ್ಞಾನದೊಂದಿಗೆ ವ್ಯವಹಾರಿಕ ಜಗತ್ತಿನ ಜ್ಞಾನವನ್ನು ರೂಪಿಸುವ ಉದ್ದೇಶದಿಂದ ಸಹ್ಯಾದ್ರಿ ವಿಜ್ ಕ್ವಿಜ್ 2020 ಮಾರ್ಚ್ 6ರಂದು ನಡೆಯಲಿದೆ ಎಂದು ಎಂಬಿಎ ವಿಭಾಗದ ಡೈರೆಕ್ಟರ್ ಡಾಕ್ಟರ್ ವಿಶಾಲ್ ಸಮರ್ಥ ತಿಳಿಸಿದರು. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಲೇಜು ಹಂತ ಮತ್ತು ಸಹ್ಯಾದ್ರಿ ಕ್ಯಾಂಪಸ್ ಗ್ರ್ಯಾಂಡ್ ಫಿನಾಲಿ ಎಂಬ 2 ಹಂತದಲ್ಲಿ ಸಹ್ಯಾದ್ರಿ ವಿಜ್ ಕ್ವಿಜ್ ನಡೆಯಲಿದ್ದು, ಮಂಗಳೂರು ನಗರ, ಮಂಗಳೂರು ಹೊರವಲಯ, ಉಡುಪಿ, ಕಾರವಾರ, ಬೆಳಗಾವಿ ಮತ್ತು ಕಾಸರಗೋಡು ವಲಯದ 50 ಪದವಿ ಕಾಲೇಜುಗಳಲ್ಲಿ ಕಾಲೇಜು ಹಂತದ ಸಹ್ಯಾದ್ರಿ ವಿಜ್ ಕ್ವಿಜ್ 2020 ನಡೆಸಲಾಯಿತು. ಅಂತಿಮ ಪದವಿಯ 3 ವಿದ್ಯಾರ್ಥಿಗಳನ್ನೊಳಗೊಂಡ ಒಂದು ತಂಡದಂತೆ ಸುಮಾರು 9,000 ವಿದ್ಯಾರ್ಥಿಗಳು ಕಾಲೇಜು ಹಂತದಲ್ಲಿ ಭಾಗವಹಿಸಲಿದ್ದಾರೆ. ಇವರಲ್ಲಿ ಆಯ್ಕೆಯಾದ ಸುಮಾರು 1,000 ವಿದ್ಯಾರ್ಥಿಗಳು ಮಾರ್ಚ್ 6ರಂದು ನಡೆಯಲಿರುವ ಗ್ರ್ಯಾಂಡ್ ಫಿನಾಲಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. I also would like to add on that the MBA department at Sahyadri College is offering value-added courses beyond the BTU curriculum. So we give the data analytics program, which is a very much needed course at present to the first year MBA students, which is put into 56 hours. And then for the final year, the second year, when they come, they take up the finance specialization. We give them financial modeling and NISM certification. For the marketing specialization students, we give them data analytics and digital marketing. And for the HR students, we give them payroll administration and HR analytics. So these are the various courses which are given to the students in the MBA department. If I have to talk about the college at the large, at Sahyadri College. ಇನ್ನು ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಪದ್ಮನಾಭ ಭಿ ಅವರು ಮಾತನಾಡಿ, 3 ಹಂತವಾಗಿ ನಡೆಯುವ ಈ ವಿಜ್ ಕ್ವಿಜ್ 2020 ವಿಜೇತರಿಗೆ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000 ಹಾಗೂ ತೃತೀಯ ಬಹುಮಾನವಾಗಿ 10,000 ರೂಪಾಯಿ ಪಡೆಯಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ನಾವು ಕಂಡಕ್ಟ್ ಮಾಡುವಂತಹ ಕ್ವಿಜ್ ಅಲ್ಲಿ ಕ್ರಿಯೇಟಿವಿಟಿ ಇರುತ್ತೆ, ಫಿನಾನ್ಸ್ ಬಗ್ಗೆ ಕ್ವಶನ್ ಇರುತ್ತೆ, ಮಾರ್ಕೆಟಿಂಗ್ ಬಗ್ಗೆ ಕ್ವಶನ್ ಇರುತ್ತೆ, ಹ್ಯೂಮನ್ ರಿಸೋರ್ಸ್ ಬಗ್ಗೆ ಕ್ವಶನ್ ಇರುತ್ತೆ. ನೇರವಾಗಿ ಕ್ವಶನ್ ಕೇಳದೆ ಅದನ್ನು ಕ್ರಿಯಾತ್ಮಕವಾಗಿ ಕೇಳುವ ಮುಖಾಂತರ ಮಕ್ಕಳಲ್ಲಿ ಆಸಕ್ತಿಯನ್ನು ರೂಪಿಸುವುದು ಕೂಡ ನಮ್ಮ ಸಹ್ಯಾದ್ರಿ ವಿಜ್ ಕ್ವಿಜ್ ಇದೊಂದು ಮಹತ್ವದ ವಿಶೇಷತೆ. ಕಾಲೇಜ್ ಲೆವೆಲ್ ಅಲ್ಲಿ ಅಂದ್ರೆ ಒಟ್ಟು 6 ವಲಯಗಳಾಗಿ ನಾವು ಈ ಸಹ್ಯಾದ್ರಿ ವಿಜ್ ಕ್ವಿಜ್ 2020 ಅನ್ನು ನಡೆಸಿದ್ದೇವೆ. ಬೆಳಗಾವಿ, ಕಾರವಾರ, ಉತ್ತರ ಕನ್ನಡ, ಉಡುಪಿ, ಮಂಗಳೂರು ಸಿಟಿ, ಮಂಗಳೂರು ಹೊರವಲಯ, ಕಾಸರಗೋಡು, ಕನ್ನೂರು ಹಾಗೂ ಮಡಿಕೇರಿ, ಇಷ್ಟು 6 ವಲಯಗಳಲ್ಲಿ ನಾವು ಸುಮಾರು 50 ಕಾಲೇಜುಗಳಲ್ಲಿ, ಡಿಗ್ರಿ ಕಾಲೇಜುಗಳಲ್ಲಿ ಸುಮಾರು 9,000 ಸ್ಟೂಡೆಂಟ್ಸ್ಗಳು ಈ ವಿಜ್ ಕ್ವಿಜ್ ಅಲ್ಲಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳನ್ನು ಕಾಲೇಜ್ ಲೆವೆಲ್ ಅಲ್ಲಿ 3 ಮಂದಿಯನ್ನು ಒಂದು ತಂಡದ ಹಾಗೆ ವಿಭಾಗ ಮಾಡಿ ನಾವು ಕಾಲೇಜ್ ಹಂತದ ವಿಜ್ ಕ್ವಿಜ್ ಅನ್ನು ನಡೆಸಿ ಅದರಲ್ಲಿ ಆಯ್ಕೆಯಾದ ಸುಮಾರು 1,000 ವಿದ್ಯಾರ್ಥಿಗಳು ನಾಡ್ದು ಮಾರ್ಚ್ 6ರಂದು ನಡೆಯುವಂತಹ ಗ್ರ್ಯಾಂಡ್ ಫಿನಾಲೆ ಸಹ್ಯಾದ್ರಿ ವಿಜ್ ಕ್ವಿಜ್ 2020 ಅಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಹ ಸಂಯೋಜಕರಾದ ಡಾಕ್ಟರ್ ವಿದ್ಯಾವತಿ ಕೆ ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.